ಮಾರುತಿ ಸುಜುಕಿಯ ಅಧಿಕೃತ ಮಾರಾಟ ಮತ್ತು ಸೇವಾ ಸಂಸ್ಥೆ ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ನಿಂದ ಮರೋಳಿಯ ವಿಎಸ್ ಕುಡ್ವ ರಸ್ತೆಯಲ್ಲಿ ನೂತನವಾಗಿ ನೆಕ್ಸಾ ಸರ್ವಿಸ್ ಸೆಂಟರ್ ಶುಭಾರಂಭಗೊಂಡಿದೆ. ಮಾರುತಿ ಸುಜುಕಿಯ ಪ್ರೀಮಿಯಂ ಕಾರುಗಳ ಸರ್ವಿಸ್ಗೆ ನೆಕ್ಸಾ ಸರ್ವಿಸ್ ಸೆಂಟರ್ ಸೀಮಿತವಾಗಿದ್ದು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಸೆಂಟರ್ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ಸಂಸ್ಥೆ ಕುಂಟಿಕಾನದಲ್ಲಿ ಸುಸಜ್ಜಿತ ವಿಶಾಲ ಶೋರೂಮ್ ಸರ್ವಿಸ್ ಸೆಂಟರ್ ಹೊಂದಿದ್ದು ಗ್ರಾಹಕರಿಗೆ 18 ವರ್ಷಗಳಿಂದ ಅತ್ಯುನ್ನತ ಸೇವೆಯನ್ನು ಒದಗಿಸುತ್ತಿದೆ. ಮಾತ್ರವಲ್ಲದೆ ಕದ್ರಿ ರಸ್ತೆಯಲ್ಲಿ ಮಾರುತಿ ಪ್ರೀಮಿಯಂ ಕಾರುಗಳ ಮಾರಾಟಕ್ಕೆ ನೂತನ ನೆಕ್ಸಾ ಕದ್ರಿ ರೋಡ್ ಎಂಬ ಮಳಿಗೆಯನ್ನು ಹೊಂದಿದೆ. 2006ರಲ್ಲಿ ಆರಂಭಗೊಂಡ ಭಾರತ್ ಆಟೋ ಕಾರ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಬೆಳ್ತಂಗಡಿ, ಮೂಡುಬಿದಿರೆ, ಉಜಿರೆ, ಮೂಲ್ಕಿ, ತೊಕ್ಕೊಟ್ಟು ಮತ್ತು ಬಜಪೆಯಲ್ಲಿ ವಿಸ್ತೃತ ಮಳಿಗೆಗಳನ್ನು ಸ್ಥಾಪಿಸಿದೆ. ಮಡಂತ್ಯರು ಹಾಗೂ ನೆಲ್ಯಾಡಿಗಳಲ್ಲಿ ಗ್ರಾಮೀಣ ವಿಸ್ತೃತ ಮಳಿಗೆಗಳನ್ನು ಹೊಂದಿದ್ದು ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಮಾರುತಿ ಸುಜುಕಿ ಡೀಲರ್ಶಿಪ್ ಸ್ಥಾಪಿಸಿ ಭಟ್ಕಳ, ಅಂಕೋಲಾ ಮತ್ತು ಕುಮಟಾದಲ್ಲಿ ವಿಸ್ತೃತ ಮಳಿಗೆ ಹಾಗೂ ಸಿದ್ದಾಪುರದಲ್ಲಿ ಗ್ರಾಮೀಣ ವಿಸ್ತೃತ ಮಳಿಗೆ ತೆರೆದು ಮಾರುತಿ ಸುಜುಕಿ ಕಾರುಗಳ ಮಾರಾಟ ಹಾಗೂ ಮಾರಾಟ ಬಳಿಕದ ಸೇವೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ತನ್ನ ಪ್ರಾಬಲ್ಯ ಮೆರೆದಿದೆ. ಕುದ್ರೋಳಿ ಮತ್ತು ಕದ್ರಿ ರಸ್ತೆಯಲ್ಲಿರುವ ಭಾರತ್ ಬಿಡಿ ವರ್ಕ್ಸ್ ಬಳಿ ಮಾರುತಿ ಸುಜುಕಿ ಕಾರುಗಳ ಸರ್ವಿಸ್ ಸೆಂಟರ್ಗಳನ್ನು ಹೊಂದಿದೆ. ಬಂದರ್ನ ಅಜೀಜುದ್ದೀನ್ ರಸ್ತೆಯಲ್ಲಿ ಮತ್ತು ಕುಮಟಾದಲ್ಲಿ ಮಾರುತಿ ಸುಜುಕಿ ವಾಣಿಜ್ಯ ವಾಹನಗಳ ಮಾರಾಟಕ್ಕೆ ಮಳಿಗೆಗಳಿವೆ. ಮಂಗಳೂರಿನ ಪಿಂಟೋಸ್ ಲೈನ್ ಮತ್ತು ಪುತ್ತೂರಿನ ಉಪಯೋಗಿಸಿದ ಕಾರುಗಳ ವಿನಿಮಯ ಮಾರಾಟಕ್ಕೆ ಟ್ರೂ ವ್ಯಾಲ್ಯೂ ಮಳಿಗೆ, ಕದ್ರಿ ರಸ್ತೆಯಲ್ಲಿ ವಾಹನ ಚಾಲನಾ ತರಬೇತಿಗೆ ಮಾರುತಿ ಡ್ರೈವಿಂಗ್ ಸ್ಕೂಲ್ ಕೂಡ ಇದೆ ಎಂದು ಕಂಪನಿಯ ಆಡಳಿತ ನಿರ್ದೇಶಕ ಸುಧೀರ್ ಎಂಪೈ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.